ಕೃತಕ ನೆರೆ ಬಾಧೆಯಿಂದಾಗಿ ಕಂಗಾಲಾಗಿರುವ ಮಂದಿಗೆ ತಗ್ಗು ಪ್ರದೇಶದಲ್ಲಿ ಮನೆ ಕಟ್ಟಿ ಇದೀಗ ಮಳೆ ನೀರಿನಿಂದಾಗಿ ಮುಳುಗಡೆಯಾಗುವ ಭೀತಿಯಲ್ಲಿರುವಂತಹ ನಿವಾಸಿಗಳಿಗೆ ಇದೀಗ ಹೌಸ್ ಲಿಫ್ಟಿಂಗ್ ತಂತ್ರಜ್ಞಾನ ವರದಾನವಾಗಿದೆ. ಮಂಗಳೂರಿನಲ್ಲಿ ಇದೀಗ ಹರಿಯಾಣ ಮೂಲದ HSBL ಹೌಸ್ ಲಿಫ್ಟಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿ ಕೆಲವೊಂದು ಮನೆಗಳನ್ನು ಲಿಫ್ಟ್ ಮಾಡಲು ಮುಂದಾಗಿದ್ದು ಇದು ವರದಾನವಾಗಿ ಪರಿಣಮಿಸಿದೆ. ಮಂಗಳೂರಿನಲ್ಲಿ ಪ್ರತಿ ವರ್ಷ ಕೃತಕ ನೆರೆ ನೀರಿನಿಂದ ಬಾಧೆಗೆ ಒಳಗಾಗುವಂತಹ ಕೊಟ್ಟರದ ಮಾಲೆಮಾರು ನಿವಾಸಿ ಸುರೇಶ್ ಉಡುಪರ ನಿವಾಸವನ್ನ ಇದೀಗ ಹೌಸ್ ಲಿಫ್ಟಿಂಗ್ ತಂತ್ರಜ್ಞಾನದ ಮೂಲಕ ಮೇಲಕ್ಕೆ ಎತ್ತಲಾಗ್ತಾ ಇದೆ. ಮನೆ ಕಟ್ಟಿದ ಬಳಿಕ ಅದನ್ನ ಬಿಟ್ಟು ಹೋಗುವುದು ಅಸಾಧ್ಯ. ಅಂತಹ ಮಂದಿಗೆ HSBL ಸಂಸ್ಥೆ ಅತ್ಯಾಧುನಿಕ ಜಾಕನ್ನು ಅಳವಡಿಸಿಕೊಂಡು ಮನೆಯನ್ನ ಮೇಲಕ್ಕೆತ್ತುವ ಕೆಲಸವನ್ನ ಮಾಡುವುದು ನೆರವಿಗೆ ಬಂದಿದೆ. ಇನ್ನು ಮನೆಯನ್ನ ಮೇಲಕ್ಕೆ ಎತ್ತಲು ನಿರ್ಧರಿಸಿರುವಂತಹ ಮಾಲೆಮಾರಿನ ನಿವಾಸಿ ಸುರೇಶ್ ಉಡುಪ ಹೇಳುವಂತೆ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಮಾಡಿದ ಬಳಿಕ ಇಲ್ಲಿನ ಪರಿಸರದಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದೆ. ಕೂಳೂರು, ಪಂಚಿನಮಕರು, ಬೋಂದೇಲ್, ಹೆಲಿಫ್ಯಾಡ್, ದೇರೆಬೈಲ್, ಚಿಲಿಂಬಿ ಮೊದಲಾದ ಕಡೆಗಳಲ್ಲಿ ಫೂತ್ ಮೇಲ್ ಸೇತುವೆ ಇತ್ತು. ಆದರೆ ಇಲ್ಲಿ ರಾಜಕಾಲುವೆ ನಿರ್ಮಾಣ ಇಲ್ಲದೆ ಇದೀಗ ನೆರೆ ನೀರು ಸೃಷ್ಟಿಯಾಗ್ತಾ ಇದೆ. ಇದರಿಂದ ಇಲ್ಲಿನ ಮನೆಗಳು ನೀರಿನಲ್ಲಿ ಮುಳುಗ್ತಾ ಇವೆ. ಹೀಗಾಗಿ ಸಮಸ್ಯೆ ಉಂಟಾಗ್ತಾ ಇದ್ದು ಹೌಸ್ ಲಿಫ್ಟಿಂಗ್ಗೆ ನಾನು ಮೊರೆ ಹೋಗಬೇಕಾಯಿತು ಎಂದಿದ್ದಾರೆ. ಸದ್ಯಕ್ಕೆ ಏನು ಬೇಕು, ಮಳೆ ನೆರೆ ಬರ್ತಾ ಉಂಟು, ಏನು ಮಾಡೋದು ಅಂತ ಹೇಳಿ ನಮ್ಮ ಗೋಡೆ ಎಲ್ಲಿ ಕುಸಿತದ ಏನು ಅಂತ ಹೇಳಿ ಆ ಒಂದು ಲೆಕ್ಕದಲ್ಲಿ 3 ಫೀಟ್ ರೈಸ್ ಮಾಡ್ತಾ ಇದೆ ನನ್ನ ಮನೆ. ನೀವು ನೋಡ್ತಾ ಇದ್ದೀರಿ ನೋಡಿ. ಸಾಧಾರಣ ಈಗ ಅವರು ಹೇಳೋದು ಪರ್ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 250 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳಿದರೆ ಮೇಲ್ಗಡೆ ನಂದು ರೂಫ್ ಟು ರೂಫ್ ಇವನ್ ಚಜ್ಜ ಕೂಡ ಸೇರಿ ಬರುತ್ತೆ, ಪ್ರೊಜೆಕ್ಷನ್ ಸೇರಿ ಬರುತ್ತೆ ಅವ್ರದ್ದು. ಆ ಲೆಕ್ಕಕ್ಕೆ ಹೋದಾಗ ನನಗೆ ಹೆಚ್ಚು ಕಮ್ಮಿ 3,10,000 ನನಗೆ ಖರ್ಚಾಗಿದೆ. ಯಾಕಂತ ಹೇಳಿದ್ರೆ ಅಂದು ಇರೋದು 1100 ಸ್ಕ್ವೇರ್ ಫೀಟ್ ಬರುತ್ತೆ ಅರೌಂಡ್. ಸೊ 3,05,000 ಅಂತೇಳಿ ಅವ್ರು ಹೇಳಿದ್ದಾರೆ. ಅದು ಹಾಗಾಗಿ ಪ್ಲಸ್ ಏನಂತ ಹೇಳಿದ್ರೆ ಎಲ್ಲ ಗೋಡೆ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು ಯಾವುದು ಕೂಡ ಡಿಸ್ಟರ್ಬ್ ಆಗೋದಿಲ್ಲ, ಅದರಲ್ಲಿ ಡಿಸ್ಟರ್ಬ್ ಆಗೋದಿಲ್ಲ. ಇವನ್ ಫ್ಯಾನು ಸ್ವಿಚ್ಚಸ್ಸು ಎಲ್ಲ ಹಾಗೆ ಇರ್ತದೆ. ಫ್ಲೋರ್ ಮಾತ್ರ ಹೋಗ್ತದೆ, ಯಾಕಂದ್ರೆ ಫ್ಲೋರಿಂದ ಮನೆ ಒಳಗಿಂದ ಅವ್ರು ಒಡೆದು ಮತ್ತೆ ಅಡಿಯಿಂದ ಲಿಫ್ಟ್ ಮಾಡಿಕೊಂಡು ಜಾಕ್ ಹಾಕಿ ಒಂದು ಮನೆಗೆ ಒಂದು 250-300 ಜಾಕ್ ಹಾಕ್ಕೊಂಡು ಯೂನಿಫಾರ್ಮ್ ಲೆವೆಲಲ್ಲಿ ಜಸ್ಟ್ 1 mm ಅಷ್ಟಾಗಿ ಇನ್ಕ್ರೀಸ್ ಮಾಡ್ತಾ 3 ಫೀಟ್ವರೆಗೆ ರೈಸ್ ಮಾಡ್ತಾರೆ. ಅದು ಸಿಸ್ಟಮ್ ಒಂಥರ ಹೊಸ ಟೆಕ್ನಿಕ್ ಅಂತ ಹೇಳಿದ್ರೆ ಮಿನಿಮಮ್ ಕಾಸ್ಟಲ್ಲಿ ಮ್ಯಾಕ್ಸಿಮಮ್ ಯುಟಿಲಿಟಿ ಮಾಡ್ಬೋದು. ಎಷ್ಟು ದಿವಸ ತಗೊಳ್ಬೋದು ಇವರಿಗೆ ಲಿಫ್ಟಿಂಗ್ ಮಾಡಲಿಕ್ಕೆ? ಫಸ್ಟ್ ಡಿಗ್ಗಿಂಗಿಗೆ ಸಾಧಾರಣ 1 ವಾರ ತಗೊಂಡ್ರು, ಲಿಫ್ಟಿಂಗ್ ಇನ್ನೊಂದು 10 ದಿವಸಗಳಿಗೆ ಮುಗಿಬೋದು. ಬಟ್ ಅಂತ ಹೇಳಿದ್ರೆ ಪುನಃ ಅದ್ರ ಕೆಳಗಡೆ ಅಡಿಪಾಯ ಹಾಕೊಂಬರ್ತಾರೆ ಪುನಃ. ನಮಗೆ ಈಗ ರೆಡ್ ಲ್ಯಾಟ್ರಲ್ ಸ್ಟೋನನ್ನೇ ಇಟ್ಕೊಂಡು ಸಾಧಾರಣ 21 ಇಂಚಸ್ ವಿಡ್ತ್ ಅಗಲದ ಕೆಳಗಡೆ ಫೌಂಡೇಶನ್ ಹಾಕೊಂಬರ್ತಾರೆ. ಸೊ ಅದ್ರ ಮೇಲೆ ಈ ಮನೆ ಬೀಮನ್ನು ಕೂರಿಸ್ತಾ ಇದ್ದಾರೆ. ಹೀಗೆ ಮಾಡಿದ್ರಿಂದ ಡ್ಯೂಯಲ್ ಬೆನಿಫಿಟ್. ಒಂದು ಪಿಲ್ಲರ್ನ ಕಟ್ ಮಾಡಿ ಮೇಲೆ ಲಿಫ್ಟ್ ಮಾಡ್ತಾರೆ, ಆಮೇಲೆ ವಾಪಸ್ಸು ಲಿಫ್ಟ್ ಮಾಡಿದ ಮೇಲೆ ಆ 3 ಅಡಿ ಗ್ಯಾಪಿಗೆ ಪುನಃ ಐರನ್ ರಾಡನ್ನು ವೆಲ್ಡ್ ಮಾಡಿ ವಾಪಸ್ ಅದಕ್ಕೆ ಸಿಮೆಂಟನ್ನು ಹಾಕಿ ಕಾಲಮನ್ನು ಆ್ಯಸ್ ಇಟ್ ಈಸ್ ಇಡ್ತಾರೆ. ಜೊತೆಗೆ ಪ್ರತಿ ಬೀಮ್ ಕೆಳಗಡೆ 21 ಇಂಚಸ್ ಅರೌಂಡ್ 21 ಇಂಚಸ್ ಲ್ಯಾಟ್ರಸ್ಟ್ ಒಂದು ಗಟ್ಟಿ ಫೌಂಡೇಶನ್ ಆಗುತ್ತೆ. ಸೊ ಡಬಲ್ ಬೆನಿಫಿಟ್ ಆಗುತ್ತೆ ಅದು. ಅಂದರೆ ಇನ್ನೂ ಕೂಡ ಫರ್ದರ್ ನಾನು ವಿತೌಟ್ ಎನಿ ಸಪೋರ್ಟ್ ನಾನು ಅಂತ ಹೇಳಿದ್ರೆ ಇನ್ನೊಂದು 2 ಮಾಳಿಗೆ ಕೂಡ ಕಟ್ಬೋದು. 15 साल 15 साल से सेम एक ही तरीके का है जी. तो कितना जैक लगाते हो आप एक घर को लिफ्ट करने के? 1000 एरिया होगा तो उसमें कम से कम 200 जग लगेगा 200 जैक जी. 1000 एरिया में कम से कम 1 महीना लगेगा. 1 महीना लगेगा? हाँ 1 महीना. सीधा हो जाएगा? नहीं सर, हम 15 साल से काम यही कर रहा है. कितने घर तक आपने कम से कम 200-300 मकान किया. मैंगलोर में किया? मैंगलोर में किया.